ಆಚರಣೆ ಮಂತೊಂದು ಇನಿ ಉಮಾಪುರಿ ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಒಂಜಿ ಸಂಭ್ರಮದ ಗಲಿಗಡಿ ನಮ್ಮ ಮಾತವಲ್ಲ ಈ ಒಂಜಿ ಸಂದರ್ಭ ಇನಿ ಈ ಒಂಜಿ ಕೆರಬೇಲ್ದ ಕಲ್ಲಾಪು ನಾಗನ ಈ ಒಂಜಿ ಸಾನ್ನಿಧ್ಯಾರ್ಥ ಭವ್ಯವಾಯಿನಂಚಿನ ಹಸಿರುವಾಣಿ ಹೊರಕಾಣಿಕೆದ ಒಂಜಿ ಶೋಭಯಾತ್ರೆ ಶ್ರೀ ಸುಂದರ ಉಳ್ಳಾಲ ನಮ್ಮೊಟ್ಟಿಗೆಲ್ಲರಿಗೆ ಮಾತೆಲ್ಲ ಪರವಾದ ಈ ಒಂಜಿ ಸಂದರ್ಭದ ಉಮಾಮಹೇಶ್ವರಿ ದೇವಸ್ಥಾನದ ಪರವಾದ ಸ್ವಾಗತ ಮಂತದವರಿಗೆ ನಮ್ಮ ಆಡಳಿತ ಮುಕ್ತೇಶ್ವರಂಚಿನ ಎಜಿ ಶೇಖರ್ ಶಾಲ್ ಸ್ವಾಗತ ಮಂತವನ್ನು ವಿನಂತಿ ಮಾಡ್ತಾರೆ. ಅವರಿಗೆ ಈ ಒಂದು ಸಂದರ್ಭದ ಮಲ್ಲಬಿನ್ನರಾಜ ಪುಣಂಚಿನರು ಶ್ರೀ ಬಾಬು ಶಾಸ್ತ್ರ ಕಿನ್ಯ ಆಡಳಿತ ಮುಕ್ತೇಶ್ವರು ಶ್ರೀ ಮಲ್ಲರಾಯ ಬಂಟ ದೇವಸ್ಥಾನ ಬಂಡರಮನೆ ಬೆಳ್ಳರಿಂಗೆ ಕಿನ್ಯ ಮೇರೆಲ್ಲ ಮೋಕೆಡೆ ಎದುಕೊಂಡಂದ್ರೆ ಅವರಿಗೆ ದಿನೇಶ್ ಕೆ ಹತ್ತವರ ಮೇರೆ ಶಾಲ್ ಪಾಡ್ತಾರೆಲ್ಲ ಸ್ವಾಗತ ಮಾಡ್ಕೊಡೋದು ವಿನಂತಿ ಮಾಡ್ತಿದ್ದಲ್ಲ. ಅವರಿಗೇ ಎಂಗಳ ಈ ಒಂದು ಸಂದರ್ಭದ ಕುಡ್ಲದ ಹಸಿರು ಹೊರಕಾಣಿಕೆದ ಸಂಚಾಲಕರ ಅವರಿಗೇ ವಿಧಾನ ಪರಿಷತ್ದ ಮಾಜಿ ಸದಸ್ಯರಾದ ಪುಣಂಚಿನ ಮೋನಪ್ಪ ಬಂಡಾರಲ್ಲಿ ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತಂದ್ರೆ ಅವರಿಗೆ ಟ್ರಸ್ಟ್ಲಾದ ಪುಣಂಚಿನ ಈಶ್ವರ್ ಉಳ್ಳಾಲ ಶಾಲ್ ಪಾಡದ ಸ್ವಾಗತ ಮಾಡ್ಕೊಡೋದು ವಿನಂತಿ ಮಂತಂದ್ರೆ ಅವರಿಗೇ ಶ್ರೀ ಬಸಪ್ಪ ಗುರಿಕಾರ ಯಾನೆ ರವೀಂದ್ರ ನಾಯಕ್ ಗಡಿ ಪ್ರಧಾನ ಶ್ರೀ ಕ್ಷೇತ್ರ ಸೋಮನಾಥ ವಲಯ ಇವರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತಂದ್ರೆ ಅವರಿಗೆ ಸತೀಶ್ ಕರ್ಕೇರ ಶಾಲ್ ಪಾಡದ ಸ್ವಾಗತ ಮಾಡ್ಕೊಡೋದು ವಿನಂತಿ ಮಂತಂದ್ರೆ ಅವರಿಗೇ ಶ್ರೀ ಜೈವೀರಮಾದ ದಿವ್ಯಾಂಶದ ಭಟ್ನಗರದ ಅಧ್ಯಕ್ಷರಂಚಿನ ಶ್ರೀ ಪುರುಷೋತ್ತಮ ಕಟ್ಟಿರೆಲ್ಲ ಈ ಒಂದು ಸಂದರ್ಭದ ಮೌಕೆ ಹಿಡಿದುಕೊಂಡವರಿಗೆ ರಘುರಾಮ್ ಶೆಟ್ಟಿ ಶಾಲ್ಪಾದ ಸ್ವಾಗತ ಮಾಡಿಕೊಡೋದು ವಿನಂತಿ ಮಾಡ್ತಿದ್ದಲ್ಲ. ಶ್ರೀ ಬಬ್ಬು ಸ್ವಾಮಿ ದೇವಸ್ಥಾನ ಕಾಪಿಕಾಡು ಅಂತ ಅಧ್ಯಕ್ಷರಂಶ ಶ್ರೀ ರಾಜು ಕುಮಾರ್ ಅವರೆಲ್ಲ ಈ ಒಂದು ಸಂದರ್ಭದ ಮೌಕೆ ಎದುಕೊಂಡಲ್ಲ ಅವರಿಗೆ ಕೆಟಿ ಸುವರ್ಣರು ಶಾಲ್ಪಾದ ಸ್ವಾಗತ ಮಾಡಿಕೊಡೋದು ವಿನಂತಿ ಮಾಡ್ತಿದ್ದಾರೆ. ಅಂಚನೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ದ ಮೋಹನ್ ಶೆಟ್ಟಿ ಅವರಿಗೆ ಮೋಹನ್ ಶೆಟ್ಟಿ ಮೊದಲ ಸಂಘ ಸಮಾಜದ ಅಧ್ಯಕ್ಷರು ಉಳ್ಳಾಲದ ಅಧ್ಯಕ್ಷರಂಚಿನ ಯಶವಂತ ಅವರೆಲ್ಲ ಈ ಸಂದರ್ಭದ ಮೋಕೆ ಹಿಡಿದುಕೊಂಡಿಲ್ಲ. ಶ್ರೀ ಮಹಾಕಾಳಿ ದೇವಸ್ಥಾನ ಚುಮ್ಮಗಡ್ಡೆ ಅಂತ ಅಧ್ಯಕ್ಷರಂಚಿನ ಹರಿಶ್ಚಂದ್ರ ಕಾಪಿಕಾಡು ಅದನ್ನ ಮೋಕೆ ಹಿಡಿದುಕೊಂಡಿಲ್ಲ. ಅವರಿಗೆ ದಿನೇಶ್ ರೈ ಬಂದು ಶಾಲ್ ಮಾಡೋದು ವಿನಂತಿ ಬಂದಿಲ್ಲ. ಅವರಿಗೆ ನಮ್ಮ ನಾಗಬ್ರಹ್ಮ ದೇವಸ್ಥಾನದ ಧರ್ಮದರ್ಶಿಲಾದ ಪುಣಂಚಿನ ಭಾಸ್ಕರ ಅವರೆಲ್ಲ ಮೋಕೆ ಹಿಡಿದುಕೊಂಡಿಲ್ಲ. ಅವರಿಗೆ ಸಾರನಾಥ್ ಕಟ್ಟಿ ಬೇರೆ ಶಾಲ್ ಪಾಡದ ಸ್ವಾಗತ ಮಾಡಿಕೊಳ್ಳೋದು ವಿನಂತಿ ಮಾಡ್ತಾರೆ. ಶ್ರೀ ಶೈಲೇಶ್ ಶೆಟ್ಟಿ ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿ ದೇವಪುರ ತಲಪಾಡಿ ಮೊದಲ ಮೋಕೆ ಹಿಡಿದುಕೊಳ್ಳೋದಿಲ್ಲ. ರಾಜೇಶ್ ಕಾಪಿಗಾಡ್ ಅಧ್ಯಕ್ಷರು ಶ್ರೀ ಕೊರಗಜ್ಜ ಸೇವಾ ಸಮಿತಿ ಓವರ್ ಬ್ರಿಡ್ಜ್ ಮೇಲಿನ ಮೋಕೆ ಹಿಡಿದುಕೊಳ್ಳೋದಿಲ್ಲ. ಅದಕ್ಕೆಲ್ಲ ಜಗದೀಶ್ ಆಚಾರ್ಯ ಇವತ್ತು ಶಾಲ್ ಪಾಡೋದು ವಿನಂತಿ ಬಂದಿಲ್ಲ. ಸತೀಶ್ ಶೆಟ್ಟಿ ಶ್ರೀ ಗಣೇಶ ಮಂದಿರ ಗಣೇಶ್ ನಗರ ಓವರ್ ಬ್ರಿಡ್ಜ್ ಸತೀಶ್ ಶೆಟ್ಟಿ ಅದೆಲ್ಲ ಮೋಕೆ ಹಿಡಿದುಕೊಳ್ಳೋದಿಲ್ಲ. ಶ್ರೀ ಲೋಕನಾಥ್ ಶೆಟ್ಟಿ ಅಧ್ಯಕ್ಷರು ಶ್ರೀ ನಿತ್ಯಾನಂದ ಯುವಕ ಮಂಡಲ ತುಕ್ಕೊಟ್ಟು ಬೇರೆಲ್ಲ ಮೋಕೆ ಹಿಡಿದುಕೊಳ್ಳೋದಿಲ್ಲ. ಸ್ವಾಗತ ಮಾಡಿಕೊಳ್ಳೋದು ವಿನಂತಿ ಬಂದಿಲ್ಲ. ಅವರಿಗೆ ಕೊರಗಜ್ಜ ಸೇವಾ ಸಮಿತಿ ಕೆರಬೇಲು ಅಂತ ಅಧ್ಯಕ್ಷರಂತ ಶ್ರೀ ಪ್ರವೀಣ್ ರೈ ಅವರೆಲ್ಲ ಮೋಕೆ ಹಿಡಿದುಕೊಂಡು ಅವರಿಗೆ ಚಂದ್ರಶೇಖರ್ ಉಚ್ಚಿಲ್ ಶಾಲ್ ಪಾಡದ ಸ್ವಾಗತ ಮಂತಂದು ವಿನಂತಿ ಚಂದ್ರಶೇಖರ್ ಉಚ್ಚಿಲ್ ಶಾಲ್ ಪಾಡ ಸ್ವಾಗತ ಮಂತಂದು ವಿನಂತಿ ಬಂದಿಲ್ಲ. ಅವರಿಗೆ ನಮ್ಮ ಈ ಒಂದು ಕ್ಷೇತ್ರದ ಸೋಮನಾಥ ಕೆರಬೇಲೆಲ್ಲ ಸ್ವಾಗತ ಮಂತಂದಿಲ್ಲ. ಅವರಿಗೆ ನಮ್ಮ ಶಿವಕೃಪ ಅವರಿಗೆ ಜಯಕುಮಾರ್ ಅದನ್ನ ಮೋಕೆ ಹಿಡಿದುಕೊಳ್ಳಲಿಲ್ಲ. ವೈದ್ಯನಾಥ ಸೇವಾ ಸಮಿತಿ ವೈದ್ಯನಾಥ ದೇವಸ್ಥಾನದ ಅಧ್ಯಕ್ಷರಂಚಿನ ಪ್ರವೀಣ್ ಕುಮಾರ್ ಅವರೆಲ್ಲ ಈ ಸಂದರ್ಭದಲ್ಲಿ ಮೋಕೆ ಹಿಡಿದುಕೊಳ್ಳಲಿಲ್ಲ. ಅವರಿಗೆ ಮಸ್ತ್ ಜನ ಮಾತಿಲ್ಲ ಪ್ರಮುಖರನ್ನ
ಪವಿತ್ರ ಮಾಡು ಕರಿಯ ಭಕ್ತವರ ಹನುಮಂತ ಮುಗ್ಧತಾದಯ್ಯ ರಾಮ ಗೋವಿಂದ ಶಂಕಚಕ್ರಧರ ವಿಷ್ಣು ಮುಕುಂದ
ಸಂಪಿಗೆ ಸುರಗಿ ಪಾದವಿ ತಾವರ ಸಂಪಿಗೆ ಮರುಗ ಮಲ್ಲಿಗೆ ಜಾಜಿ ಸೇವಂತಿಗೆ ಸುರಗಿ ಪಾದವಿ ತಾವರ ಸಂಪಿಗೆ ಮುಡಿಯೇ ಹೋ ಮಾರಿ ಮುಡಿಯೇ ಹೋ ಮಾರಿ ನಂದಿನಿ ಕಟ್ಟಿಯಲ್ಲಿ ಕುಳಿತೆ ಹಚ್ಚಲುವೆ ಮುಡಿಯೋ ಮಾಲೆ ತಾಯೇ ಮುಡಿಯೋ ಮಾಲೆ ಮುಡಿಯೋ ಮಾಲೆ
ಸದಸ್ಯರು ಆಟೆಲ್ಲ ಅನ್ಕೋಬಹುದು ಅನ್ನ ಪ್ರಸಾದನ ಸ್ವೀಕಾರ ಮಾಡ್ಬೋದು. ಆಮೇಲೆ ಮಕ್ಕ ಸ್ವಲ್ಪ ವೇದಿಕೆಯಲ್ಲಿ ಪರಿಪೂರ್ಣ ಪೂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಶನಿ ಮಹಾತ್ಮ ಕೊಡಂಗಿನ ನಾಟಕ ಪ್ರದರ್ಶನ ಇರುತ್ತೆ. ಸಮಾಜದ ಎಲ್ಲ ಪಾಠದ ವೀಕ್ಷಣೆ ಮಾಡಬಹುದು, ವಿನಂತಿ ಮಾಡ್ಕೊಳ್ಳುವ ಮತ್ತೆ ಪ್ರಸಾದ ಸೇವನೆ ಮಾಡಿಕೊಳ್ಳಲು ವಿನಂತಿ ಮಾಡ್ಕೊಳ್ಳುವ. ಸ್ವೀಕಾರ ಮಾಡ್ಬೋದು.
ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳೋ ಮಂಗಳಂ ನಿತ್ಯ ಶುಭಮಂಗಳಂ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಜಯಿಸುವ ಜಲದಲ್ಲಿ ಮಧ್ಯಾಹ್ನಿಗೆ ಗಿರಿಯಾದೇವಲಿ ಪುಟ ಕೂರ್ಮನಿಗೆ ಚಲಿಸುವ ಜಲದಲ್ಲಿ ಮಧ್ಯಾಹ್ನಿಗೆ ಗಿರಿಯಾದೆ ನಲಿಪುಟ ಕೂರ್ಮನಿಗೆ ಸತ್ಯವನ್ನು ಧರಿಸಿದ ವರಾವತಾರಗೆ ಸರೆಯನು ಧರಿಸಿದ ವರಾವತಾರಗೆ ಶರಣನ ನಾಯಕಿ ನರಸಿಂಹಗೆ ಜಯ ಮಂಗಳವು ನಿತ್ಯ ಓ ಮಂಗಳವು ಜಯ ಮಂಗಳವು ಮಂಗಳವು ಜಯ ಮಂಗಳವು ಮಂಗಳವು ಜಯ ಮಂಗಳವು ಭೂಮಿಯ ದಾನವ ಬೇಡಿದಗೆ ಆಮ ಕ್ಷತ್ರಿಯರ ಗೆಲಿದವಗೆ ಭೂಮಿಯ ದಾನವ ಬೇಡಿದಗೆ ಆಮ ಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಆಮೆಯ ಅರಸ ಗೋಪಾಲ
ಈಗಾಗಲೇ ಶ್ರೀ ಉಮಾಶ್ವರಿ ದೇವಸ್ಥಾನ ಕಾಪಿಕಾಡು ಅಷ್ಟದೊಡ್ಡ ಬ್ರಹ್ಮಕಲಶೋತ್ಸವನ ಬಲಿದಾನಾಯ ಶಾಸ್ತ್ರದ ವಚನ ಇದೆ. ಆ ಶಕ್ತಿಯನ್ನು ನಾವು ಆರಾಧನೆ ಮಾಡಿಕೊಂಡು ಬರುವುದರಿಂದಲಾಗಿ ಯಾವ್ಯಾವ ಸಂದರ್ಭದಲ್ಲಿ ಸತ್ಶಕ್ತಿಗಳು ಜಾಗೃತವಾಗಬೇಕು, ಯಾವ ಸಂದರ್ಭದಲ್ಲಿ ದುಷ್ಟಶಕ್ತಿಗಳ ದೂರೀಕರಣ ಆಗಬೇಕು, ಅದೇ ರೀತಿ ಪ್ರಾಪಂಚಿಕವಾಗಿರುವಂಥ ಪ್ರಾಕೃತಿಕವಾಗಿರುವಂಥ ಸ್ಥಿತಿ ಅದು ನಿತ್ಯ ನಿರಂತರವಾಗಿ ಸ್ಥಿತವಾಗಿ ನಿಲ್ಲಬೇಕು. ಇದಕ್ಕೆ ಪೂರಕವಾಗಿರುವಂಥ ಶಕ್ತಿಯನ್ನು ಭಗವತ್ ಶಕ್ತಿಗಳು ಅನುಗ್ರಹಿಸಿಕೊಡ್ತಾರೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಶಾಸ್ತ್ರದ ವಚನ. ಪ್ರಪಂಚದಲ್ಲಿ ಒಂದೇ ಸತ್ಯ ಇರುವಂಥದ್ದು. ಆ ಸತ್ಯವನ್ನು ತಿಳಿದವರು ಬೇರೆ ಬೇರೆಯಾಗಿ ನಮಗೆ ಚಿತ್ರಿಸಿಕೊಟ್ಟಿದ್ದಾರೆ. ತನ್ಮೂಲಕವಾಗಿ ಹಿಂದೂ ಸಮಾಜ ಬೇರೆ ಬೇರೆ ದೇವತಾರಾಧನೆಯನ್ನು ಮಾಡಿಕೊಂಡು ಬರುವಂಥದ್ದು ಸಂಪ್ರದಾಯ. ಆದರೆ ಇದೆಲ್ಲವೂ ಕೂಡ ಪರಿಪೂರ್ಣವಾಗಿ ನಿರ್ಲಿಪ್ತವಾಗಿ ಸೇರಿಕೊಂಡಿರುವುದಿಲ್ಲ ಅಂತ ಕೇಳಿದರೆ, ಈ ಪ್ರಪಂಚವನ್ನು ತನ್ನ ಅಧೀನದಲ್ಲಿ ಇರಿಸಿಕೊಂಡಿರತಕ್ಕಂಥ ನಾವು ಸಂಕಲ್ಪ ಮಾಡುವಂಥ ಭಗವತ್ ಶಕ್ತಿ ಅಲ್ಲಿಂದ ಬೇರೆ ಬೇರೆ ರೂಪದ ಆ ಪೂರ್ಣವಾಗಿರತಕ್ಕಂಥ ಸ್ಥಿತಿ ನಮಗೆ ಗೋಚರವಾಗಿದೆ. ಒಂದು ವೇಳೆ ಭಾರತ ದೇಶ ಇವತ್ತು ಈ ಪ್ರಪಂಚದಲ್ಲಿ ಗುರುವಿನ ಸ್ಥಾನದಲ್ಲಿ ನಿಲ್ಲಲಿಕ್ಕೆ ಕಾರಣವಾಗಿದೆ ಆಂತರಿಕವಾಗಿ ನಮ್ಮಲ್ಲಿರುವಂಥ ಆಧ್ಯಾತ್ಮಿಕವಾಗಿರುವಂಥ ಚಿಂತನೆ. ಯಾವತ್ತೂ ಕೂಡ ಪ್ರಕೃತಿ ಸುಸ್ಥಿರವಾಗಿದ್ದರೆ ಮಾತ್ರ ಆ ಪ್ರಕೃತಿಯಲ್ಲಿ ಇರುವಂಥ ಎಲ್ಲ ಜೀವಕೋಟಿಗಳು ಕೂಡ ಸ್ಥಿರವಾಗಿರ್ತದೆ. ಹಾಗೆ ಪ್ರಕೃತಿ ಸ್ಥಿರವಾಗಿರಬೇಕು ಅಂತ ಅಂದರೆ ಏನಾಗಬೇಕು? ಆ ಪ್ರಕೃತಿಯನ್ನು ಸಮತೋಲನ ಸ್ಥಿತಿಯಲ್ಲಿ ಕಾಪಾಡಿಕೊಂಡು ಬರಲಿಕ್ಕೆ ಪೂರಕವಾಗಿರುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಒಂದು ವೇಳೆ ನಾವು ಪ್ರಪಂಚದಾದ್ಯಂತ ಹುಡುಕಿದರೂ ಕೂಡ ಪ್ರಕೃತಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಪೂರಕವಾಗಿರುವಂಥ ಕರ್ಮ ಪರಂಪರೆಗಳು ಅದು ನಿಕ್ಷಿಪ್ತವಾಗಿರುವಂಥದ್ದು ನಮ್ಮ ಪವಿತ್ರವಾಗಿರುವಂಥ ಭಾರತ ದೇಶದಲ್ಲಿ ಮಾತ್ರ. ಅದರಂತೆ ಭಾರತ ದೇಶ ಧರ್ಮದಿಂದ ಗುರುತಿಸಲ್ಪಡ್ತದೆ. ಇಲ್ಲಿ ಪ್ರತಿಯೊಂದು ಪ್ರದೇಶದಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯ ದೈವಿಕವಾಗಿರುವಂಥ ಆರಾಧನೆಗಳನ್ನು ಮಾಡಿಕೊಂಡು ಬಂದಿರುವ ಕಾರಣ ನಮ್ಮ ಪ್ರಾಕೃತಿಕವಾಗಿರುವಂಥ ಸ್ಥಿತಿ ಸುಸ್ಥಿರವಾಗಿರುವ ಜೊತೆಯಲ್ಲಿ ಇಲ್ಲಿರತಕ್ಕಂಥ ಜೀವಕೋಟಿಗಳು ವಿಶೇಷವಾಗಿ ಮನುಕುಲಕ್ಕೂ ಕೂಡ ಪೂರಕವಾಗಿರತಕ್ಕಂಥ ಎಲ್ಲ ಶ್ರೇಯಸ್ಸುಗಳು ಕೂಡ ಪ್ರಾಪ್ತಿಯಾಗ್ತದೆ. ನಾವು ದೇವರನ್ನು ಆರಾಧನೆ ಮಾಡಿಕೊಂಡು ಬರುವುದರಿಂದ ಏನಾಗುತ್ತದೆ ಎಂಬುದನ್ನು ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅನುಭವಿಸಬೇಕು ಯಾವತ್ತೂ ಕೂಡ. ಒಂದು ದೇವತಾ ಕಾರ್ಯವನ್ನು ಮಾಡಿಕೊಂಡು ಬರುವಂಥ ಭೂಮಿಯನ್ನು ಗಮನಿಸಿದರೆ, ಆ ಪ್ರದೇಶವನ್ನು ಗಮನಿಸಿದರೆ ನಮಗೆ ಅರ್ಥ ಆಗ್ತದೆ ಆ ದೇವತಾ ಆರಾಧನೆಯಿಂದ ಅಲ್ಲಿ ಆಗಿರತಕ್ಕಂಥ ಒಳಿತೇನು ಅಥವಾ ಹಿಂದಿದ್ದಂಥ ಕೆಡುಕೇನು ಎಂಬುದನ್ನು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ತುಲನೆ ಮಾಡಿ ನೋಡುವಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಮಾನುಷಿಕವಾಗಿರತಕ್ಕಂಥ ಆ ಜೀವನ ಪದ್ಧತಿಗೂ ಜೀವನ ಪರಂಪರೆಗೂ ಜೊತೆಯಲ್ಲಿ ಈ ಪ್ರಕೃತಿಯಲ್ಲಿರುವಂಥ ಎಲ್ಲ ಜೀವಕೋಟಿಗಳ ಒಳಿತಿಗೋಸ್ಕರವಾಗಿ ನಿತ್ಯ ನಿರಂತರವಾಗಿ ದೈವಿಕವಾಗಿರುವಂಥ ಆರಾಧನೆಯನ್ನು ಅನುಸರಿಸಿಕೊಂಡು ಬರಬೇಕು. ಶಾಸ್ತ್ರ ನಮಗೆ 3 ಮಾರ್ಗಗಳನ್ನು ಬೋಧಿಸಿಕೊಟ್ಟಿದೆ.
ದೇವರನ್ನು ಆರಾಧನೆ ಮಾಡಿಕೊಂಡು ಬರಲಿಕ್ಕೆ ಒಂದು ತಪೋಮಾರ್ಗ ಕಲಿಯುಗದಲ್ಲಿ ಚಿಂತನೆ ಮಾಡುವಂಥದ್ದಲ್ಲ. ನಾವು ಕೇಳಿದ್ದೇವೆ, ವೇದದಲ್ಲಿ ಪುರಾಣಗಳಲ್ಲೆಲ್ಲ ಕೇಳಿದ್ದೇವೆ, ಎಷ್ಟೋ ವರ್ಷಗಳ ಕಾಲ ತನ್ನನ್ನು ತಾನು ಮರೆತು ತಪಸ್ಸನ್ನು ಆಚರಿಸಿದಂಥ ಅನೇಕ ಮಹಾನುಭಾವಿಗಳಿದ್ದಾರೆ. ತನ್ನ ಶರೀರವನ್ನು ಮರೆತು, ತನ್ನ ಎಲ್ಲ ಇಂದ್ರಿಯವನ್ನು ಕೂಡ ಮರೆತು, ಈ ಇಹಲೋಕದ ಪರಿವೇ ಇಲ್ಲದೆ ಪರಿಪೂರ್ಣ ಭಗವತ್ ಸನ್ನಿಧಿಯಲ್ಲಿ ಸಮರ್ಪಿತವಾಗುವಂಥ ಪ್ರಕ್ರಿಯೆ ಅದು ಕಲಿಯುಗದಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಇರುವಂಥದ್ದು ಭಕ್ತಿ ಮಾರ್ಗ. ಆ ಭಕ್ತಿ ಮಾರ್ಗ ಅಂತ ಹೇಳುವಂಥದ್ದು ಎಲ್ಲಿಯೂ ಕೂಡ ದೇವರನ್ನು ಸ್ತುತಿಸಬಹುದು. ನಾವಿವತ್ತು ಭಕ್ತಿ ಮಾರ್ಗದ ಪರಂಪರೆಯಲ್ಲಿ ಅನುಸರಿಸಿಕೊಂಡು ಬರುವಂಥ ಮಾರ್ಗ ದೇವರ ಭಜನೆಯನ್ನು ಮಾಡುವಂಥದ್ದು, ದೇವರ ನಾಮ ಸಂಕೀರ್ತನೆಯನ್ನು ಮಾಡುವಂಥದ್ದು. ಆ ನಾಮ ಸಂಕೀರ್ತನೆ ಮಾಡಲಿಕ್ಕೆ ಯಾವುದೇ ರೀತಿ ನಿಯಮಾವಳಿಗಳಿಲ್ಲ. ದೀಪವನ್ನಿಟ್ಟು ಆರಾಧನೆ ಮಾಡಬಹುದು, ದೀಪವನ್ನು ಇಡದೆಯೂ ಆರಾಧನೆ ಮಾಡಬಹುದು, ದೇವರ ಗರ್ಭಗೃಹದ ಮುಂದೆಯೂ ನಾಮ ಸಂಕೀರ್ತನೆ ಮಾಡಬಹುದು. ಆ ರೀತಿಯ ಯಾವುದೇ ವಾತಾವರಣ ಇಲ್ಲದ ಬಯಲು ಪ್ರದೇಶದಲ್ಲಿ ಕೂಡ ನಾಮ ಸಂಕೀರ್ತನೆಯನ್ನು ಮಾಡಬಹುದು. ಆ ಭಕ್ತಿ ಮಾರ್ಗಕ್ಕೆ ಯಾವುದೇ ರೀತಿಯ ನಿಬಂಧನೆಗಳಿಲ್ಲ. ಮತ್ತೊಂದು ಯಾವುದೆಂದರೆ ಕರ್ಮ ಮಾರ್ಗ. ಆ ಕರ್ಮ ಮಾರ್ಗಕ್ಕೆ ಬರುವಂಥ ಸಂದರ್ಭದಲ್ಲಿ ನಿಬಂಧನೆಗಳಿವೆ. ಆ ನಿಬಂಧನೆಗಳಿಗೆ ಅನುಸಾರವಾಗಿ ನಾವು ಅದನ್ನು ಮಾಡಿಕೊಂಡು ಬರಬೇಕು. ವೈದಿಕವಾಗಿರತಕ್ಕಂಥ ವಿಚಾರಗಳಾಗಿರಲಿ, ಆಗಮೋಕ್ತವಾಗಿರುವಂಥ ವಿಚಾರಗಳಾಗಿರಲಿ, ಜ್ಯೋತಿಷ್ಯವಾಗಿರಲಿ, ಶಿಲ್ಪವಾಗಿರಲಿ, ಇದಕ್ಕೆಲ್ಲದಕ್ಕೂ ಕೂಡ ಮೂಲವಾಗಿರುವಂಥದ್ದು ವೇದ. ಆ ವೇದದಲ್ಲಿ ಉಲ್ಲೇಖವಾಗಿರುವಂಥ ಅಂಶಗಳಿಗೆ ತಿಳಿದವರು, ನಮ್ಮ ಹಿರಿಯರು, ಜ್ಞಾನಿಗಳು, ಅವರು ವ್ಯಾಖ್ಯಾನವನ್ನು ಬರೆದು ಆ ವೈಚಾರಿಕವಾಗಿರುವಂಥ ಸಿದ್ಧಾಂತವನ್ನು ಯಾವ ರೀತಿ ಅನುಷ್ಠಾನಿಸಿಕೊಂಡು ಬರಬೇಕು ಅಂತ ಹೇಳುವಂಥ ಪರಿಪೂರ್ಣವಾಗಿರುವಂಥ ನಿರ್ದೇಶನವನ್ನು ಕೊಟ್ಟದ್ದಕ್ಕೆ ಅನುಸಾರವಾಗಿ ವೇದದಿಂದ ಮಂತ್ರೋಕ್ತವಾಗಿರುವಂಥ ವಿಧಿವಿಧಾನಗಳೆಲ್ಲವೂ ಕೂಡ ವೈದಿಕವಾಗಿ ಬಂತು. ಅದೇ ರೀತಿ ಗಣಿತದಿಂದ ಆ ಗ್ರಹರ ಸ್ಥಿತಿಯನ್ನು ಅರಿತುಕೊಂಡು ಮಾಡುವಂಥ ಪ್ರಕ್ರಿಯೆಗಳೆಲ್ಲವೂ ಕೂಡ ಅದು ಜ್ಯೋತಿಷ್ಯ ಆಯಿತು. ಅದೇ ರೀತಿ ಯಾವ ಚೈತನ್ಯ, ಆ ಚೈತನ್ಯ ಜಾಗೃತವಾಗಲಿಕ್ಕೆ ಪೂರಕವಾಗಿ ಯಾವ ವ್ಯವಸ್ಥೆ ಇರಬೇಕು ಅಂತ ಹೇಳುವಂಥ ನಿಯಮವನ್ನು ರೂಪಿಸಿಕೊಂಡು ಅದಕ್ಕೆ ಪೂರಕವಾಗಿರುವಂಥ ಒಂದು ವ್ಯವಸ್ಥೆಯೇ ಶಿಲ್ಪಶಾಸ್ತ್ರ ಆಯಿತು. ಶಿಲ್ಪಶಾಸ್ತ್ರಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆ ಅಂದರೆ, ನಾವು ಸಮೀಪದಲ್ಲಿ ನೋಡಿದರೆ ಬೇಲೂರಿನ ಚೆನ್ನಕೇಶವ ದೇವಾಲಯದ ಎದುರುಗಡೆ ಒಂದು ಸ್ತಂಭ ಇದೆ. ಆ ಸ್ತಂಭವನ್ನು ಗಮನಿಸಿದರೆ ಗೊತ್ತಾಗ್ತದೆ, ಆ ಸ್ತಂಭಕ್ಕೂ ಆ ಸ್ತಂಭದ ಪೀಠಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಸಂಪರ್ಕ ಇಲ್ಲ. ಅಲ್ಲಿ ಹೋದವರಿಗೆ ಮಾರ್ಗದರ್ಶನ ಕೊಡುವವರು ಅದರ ಎಡೆಯಲ್ಲಿ ತೆಳುವಾಗಿರತಕ್ಕಂಥ ಕಾಗದವನ್ನು ಅವರು ಹಾಕಿ ತೆಗಿದ್ದಾರೆ. ಹಾಗಿರುವಾಗ ಸ್ತಂಭಕ್ಕೂ ಪೀಠಕ್ಕೂ ಯಾವುದೇ ರೀತಿಯ ಸಂಪರ್ಕ ಇಲ್ಲ. ಆದರೆ ಆ ಸ್ತಂಭ ಹೇಗೆ ನಿಂತಿದೆ ಅಲ್ಲಿ, ಅಮರಶಿಲ್ಪಿ ಅಮರಶಿಲ್ಪಿ ಜಕಣಾಚಾರ್ಯ ಅಂತ ಹೇಳುವಂಥದ್ದು ನಮ್ಮ ಚರಿತ್ರೆಯಲ್ಲಿ ಉಲ್ಲೇಖವಾಗಿರುವಂಥ ವಿಚಾರ. ಆ ಜಕಣಾಚಾರ್ಯಲ್ಲಿರತಕ್ಕಂಥ ಜ್ಞಾನ, ಆ ಜ್ಞಾನದಿಂದ ವಾಯು ಬಂದು ಕೇಂದ್ರೀಕೃತವಾಗುವಂಥ ಜಾಗದಲ್ಲಿ ಆ ಸ್ತಂಭವನ್ನು ಅವರು ನಿಲ್ಲಿಸಿದ್ದಾರೆ. ಅದು ಯಾವತ್ತೂ ಕೂಡ ವಿಚಲಿತವಾಗುತ್ತದೆ. ಇವತ್ತಿಗೂ ಕೂಡ ಆ ಸ್ತಂಭ ಅಲ್ಲಿ ಗಟ್ಟಿಯಾಗಿ ನಿಂತಿದೆ. ಈ ರೀತಿ ಶಿಲ್ಪದಲ್ಲಿ ಆ ರೀತಿಯ ಅನೇಕ ವಿಚಾರಗಳಿವೆ. ಆದ ಕಾರಣವೇ ನಾವು ಒಂದು ದೇವಾಲಯವನ್ನು ನಿರ್ಮಾಣ ಮಾಡುವಾಗ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾಗಿರಬೇಕು ಅಂತ ಶಾಸ್ತ್ರ ಬೋಧಿಸಿರುವಂಥದ್ದು. ಮೂಲೇನ ಪೀಠಂ ಪ್ರಕೃತಿ ಸ್ವರೂಪಂ ಬೀಜೇನ ಬಿಂಬಂ ಪುರುಷಾತ್ಮಕಂ. ಈಗ ಒಳಗಿರುವಂಥ ದೇವರನ್ನು ನಾವು ನೋಡಿದರೆ ಅಲ್ಲಿ ಒಂದು ಪಾಣಿಪೀಠ ಇರ್ತದೆ. ಆ ಪಾಣಿಪೀಠದಲ್ಲಿ ನಾವೊಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುತ್ತೇವೆ. ಆ ಪಾಣಿಪೀಠ ಮತ್ತು ವಿಗ್ರಹದ ಸಂಬಂಧ ದೃಢವಾಗಿರಲಿಕ್ಕೋಸ್ಕರವಾಗಿ ಬೇರೆ ಬೇರೆ ಆ ದ್ರವ್ಯಗಳನ್ನು ಒಳಗೊಂಡಿರತಕ್ಕಂಥ ಅಷ್ಟಬಂಧ ಅಂತ ಹೇಳುವಂಥ ಅತ್ಯಂತ ಔಷಧಿಯುಕ್ತ ಗುಣವುಳ್ಳಂಥ ಒಂದು ದ್ರವ್ಯವನ್ನು ನಾವು ಲೇಪನೆ ಮಾಡ್ತೇವೆ. ತನ್ಮೂಲಕವಾಗಿ ಆ ಪಾಣಿಪೀಠ ಮತ್ತು ಬಿಂಬದ ಸಂಬಂಧ ದೃಢವಾಗ್ತದೆ, ಗಟ್ಟಿಯಾಗ್ತದೆ. ಅರ್ಥ ಏನು? ಮೂಲೇನ ಪೀಠಂ ಪ್ರಕೃತಿ ಸ್ವರೂಪಂ. ಆ ಪೀಠವನ್ನು ಪ್ರಕೃತಿ ಸ್ವರೂಪವಾಗಿ ಸಂಕಲ್ಪ ಮಾಡಿತು. ಬೀಜೇನ ಬಿಂಬಂ ಪುರುಷಾತ್ಮಕಂಚ. ಆ ಬಿಂಬವನ್ನು ಪುರುಷಾತ್ಮಕವಾಗಿ ಸಂಕಲ್ಪ ಮಾಡಿತು. ಆಗ ಒಳಗಿರುವಂಥದ್ದೇನು? ಪ್ರಕೃತಿ ಮತ್ತು ಪುರುಷರ ಸಂಯೋಗ. ಆ ಪ್ರಕೃತಿ ಮತ್ತು ಪುರುಷರ ಸಂಯೋಗದಿಂದ ಉತ್ಪತ್ತಿ ಆಗ್ತದೆ. ಆ ಉತ್ಪತ್ತಿ ಏನು? ಅನುಗ್ರಹ ಎಂಬುದೇ ಉತ್ಪತ್ತಿ. ಆ ಉತ್ಪತ್ತಿ ಆಗಿರುವಂಥ ಅನುಗ್ರಹ ಎಂಬ ಆ ಅನುಗ್ರಹ ಅದು ಯಾವತ್ತೂ ಕೂಡ ನಾವು ಈ ದೇವಾಲಯಕ್ಕೆ ಇಷ್ಟು ದೊಡ್ಡ ದ್ವಾರ ಇದ್ದರೆ ಈ ದ್ವಾರದಲ್ಲಿ ಹೊರಗೆ ಬರುವುದಿಲ್ಲ. ಅದು ಅಲ್ಲಿ ಪ್ರವಹಿಸ್ತಾ ಇರ್ತದೆ. ಅದು ಹೊರ ಪ್ರಪಂಚಕ್ಕೆ ಬರುವುದೆಲ್ಲಿ ಅಂದರೆ ಸ್ಥೂಪಿಕಾ ಮಾರ್ಗವಾಗಿ. ನಾವು ದೇವಾಲಯದ ಎಲ್ಲ ಕರ್ಮದ ಅಂತ್ಯದಲ್ಲಿ ದೇವಾಲಯಕ್ಕೆ ಶಿಖರ ಪ್ರತಿಷ್ಠೆಯನ್ನು ಮಾಡಬೇಕು ಅಂತ ಹೇಳ್ತೇವೆ, ಮುಗುಳಿಯನ್ನು ಇಡಬೇಕು. ಆ ಮುಗುಳಿಯನ್ನು ಸರಿಯಾಗಿ ಗಮನಿಸಿದರೆ ಅದರಲ್ಲಿ ಒಂದು ಸಣ್ಣ ರಂಧ್ರ ಇರ್ತದೆ. ಆ ರಂಧ್ರದ ಮುಖಾಂತರ ಮಾತ್ರ ಈ ಅನುಗ್ರಹ ಎಂಬ ಉತ್ಪತ್ತಿ ಹೊರಗೆ ಬರ್ತದೆ. ಒಂದು ವೇಳೆ ಈ ಮಹಾದ್ವಾರದಲ್ಲಿ ಹೊರಗೆ ಬಂದರೆ ಏನಾಗಿತ್ತು? ಅನುಗ್ರಹ ಎಂದರೆ ಅದು ತೇಜಸ್ಸು. ತೇಜಸ್ಸಿಗೆ ಆ ತೇಜಸ್ಸಿನ ಶಕ್ತಿ ಏನಿದೆ ಅದು ಬೆಂಕಿಗೆ ಸಮಾನವಾಗಿರುವುದು. ಹಾಗಿರುವಾಗ ಗರ್ಭಗೃಹದಿಂದ ನೇರ ಅದು ಹೊರಗೆ ಬಂದರೆ ನಾವೆಲ್ಲ ಉರಿದು ಭಸ್ಮೀಭೂತರಾದೇವು. ಹಾಗೆ ಆಗಬಾರದು. ಆ ಪ್ರಾರ್ಥನೆ ಮಾಡುವಂಥ ಭಕ್ತರಿಗೆ ಆಂತರಿಕವಾಗಿರತಕ್ಕಂಥ ಋಣಾತ್ಮಕವಾಗಿರುವಂಥ ಚೈತನ್ಯ ದೂರವಾಗಿ ಧನಾತ್ಮಕವಾಗಿರುವಂಥ ಚೈತನ್ಯ ತುಂಬಲಿಕ್ಕೆ ಪೂರಕವಾಗಿ ಆಗಬೇಕು ಅಂತಾದರೆ ಅದು ಬಹಳ ಸೂಕ್ಷ್ಮ ಪ್ರಮಾಣದಲ್ಲಿ ನಮ್ಮನ್ನು ಸ್ಪರ್ಶಿಸಬೇಕು. ಆದ್ದರಿಂದ
ನಾವು ಬಂದು ನಮ್ಮ ಆಂತರಿಕವಾಗಿರುವಂಥ ಕಷ್ಟ ಪರಂಪರೆಯನ್ನೆಲ್ಲ ದೇವರಲ್ಲಿ ಪ್ರಾರ್ಥಿಸಿ ಇಲ್ಲಿಂದ ನಾವು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಒಂದು ಮಾನಸಿಕವಾಗಿರುವಂಥ ಧೈರ್ಯ, ನಾನು ಜೀವಿಸ್ತೇನೆ ಅಂತೇನಂತ ಧೈರ್ಯ ಪ್ರಾಪ್ತವಾಗಲಿಕ್ಕಿರುವಂಥ ಕಾರಣ ಅದು. ಆದ್ದರಿಂದ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾಗಿ ಆ ಗರ್ಭಗೃಹ ನಿರ್ಮಾಣವಾಗಿರುವ ಕಾರಣ ಆ ಗರ್ಭಗೃಹದ ಆ ದ್ವಾರದಲ್ಲಿ ಯಾವುದು ಹೊರಗೆ ಬರಬೇಕು ಅದು ಮಾತ್ರ ಬಂದಿದ್ದಷ್ಟೇ, ಬೇರೆ ಯಾವುದು ಕೂಡ ಅದು ಹೊರಗೆ ಬರಲಿಕ್ಕೆ ಅದು ಅಲ್ಲಿಯೇ ಪ್ರವಹಿಸ್ತಾ ಇರ್ತದೆ. ಅದಕ್ಕೋಸ್ಕರವಾಗಿ ನಾವು ಶಿಲ್ಪಶಾಸ್ತ್ರಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಕರ್ಮ ಮಾರ್ಗದಲ್ಲಿ ನಾವು ಏನು ಮಾಡಬೇಕು ಅಥವಾ ಇಲ್ಲಿರುವ ಚರಿತ್ರೆ ಇದನ್ನು ತಿಳ್ಕೊಳ್ಬೇಕು ಅಂತಾದರೆ ಏನಾಗಬೇಕು? ಅತೀತ ಫಲಂ ಆರೂಢಂ ಉದಯಾತ್ ಆಗಮಂ ಫಲಂ ಛತ್ರೇಣ ವರ್ತಮಾನ ಸ್ಯಾತ್ ಅಂತ. ಕಳೆದು ಹೋದಂಥ ಕಾಲಘಟ್ಟದಲ್ಲಿ ಏನೇನು ಸಂಭವಗಳು ನಡೆದಿದೆ, ವರ್ತಮಾನ ಕಾಲಘಟ್ಟದಲ್ಲಿ ಅದರ ಅನುಭವಗಳೇನು, ಭವಿಷ್ಯತ್ ಕಾಲಘಟ್ಟದಲ್ಲಿ ಅದನ್ನು ಮೀರಲಿಕ್ಕೆ ನಾವು ಮಾಡಬೇಕಾದದ್ದು, ಇದನ್ನು ಬೋಧಿಸುವಂಥದ್ದು ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರ ಅಂತ. ನಮ್ಮ ಕಣ್ಣಿಗೆ ಕಾಣುವ ಅಗೋಚರವಾಗಿರುವಂಥ ಸತ್ಯವನ್ನು ನಮ್ಮ ಕಣ್ಣಿಗೆ ಕಾಣುವಾಗಿ ಬೋಧಿಸಿಕೊಡುವಂಥ ಶಾಸ್ತ್ರ ಜ್ಯೋತಿಷಾಸ್ತ್ರ. ಆ ಜ್ಯೋತಿಷಾಸ್ತ್ರ ಮುಖಾಂತರ ಚಿಂತನೆ ಮಾಡಬೇಕು. ಶಿಲ್ಪಶಾಸ್ತ್ರಕ್ಕೆ ಅನುಸೃತವಾಗಿರತಕ್ಕಂಥ ಎಲ್ಲ ಆಲಯ ನಿರ್ಮಾಣ ಆಗಬೇಕು. ಅದರ ಅಂತ್ಯದಲ್ಲಿ ಆಗಮೋಕ್ತವಾಗಿರುವಂಥ ವಿಧಿವಿಧಾನಗಳಿಗೆ ಅನುಸಾರವಾಗಿ ಆ ದೈವಿಕವಾಗಿರುವಂಥ ಸಾನ್ನಿಧ್ಯ ಪ್ರತಿಷ್ಠೆಯಾಗಬೇಕು. ಆಚಾರ್ಯ ತಪಸ ಆಮ್ನಾಯ ಜಪ ನಿಯಮೇನ ಚ ಉತ್ಸವ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಮಂಚದ ಅಂತ ಹೇಳಿದ್ರು. ಒಂದು ದೇವಾಲಯ ಆ ಕ್ಷೇತ್ರ ಬೆಳಗಲಿಕ್ಕೆ 5 ಆಧಾರ ಸ್ತಂಭಗಳು. ಆಚಾರ್ಯ ತಪಸ, ಆ ದೈವಿಕವಾಗಿರುವಂಥ ಸಾನ್ನಿಧ್ಯ ಪ್ರತಿಷ್ಠಾಪನೆಯನ್ನು ಮಾಡುವಂಥ ಆಚಾರ್ಯರು ತನ್ನ ಆಂತರಿಕವಾಗಿರುವಂಥ ಶಕ್ತಿಯನ್ನು ಎಲ್ಲೆಲ್ಲ ಧಾರೆ ಇರಬೇಕು. ಆಮ್ನಾಯ ಜಪ, ಬರುವಂಥ ಭಕ್ತಾದಿಗಳು ಆ ದೇವಾಲಯದ ಸಂಕೀರ್ಣದೊಳಗೆ ಬರುವಾಗ ಬೇರೆ ಯಾವುದೇ ಚಿಂತನೆಯಲ್ಲಿ ಇರಬಾರ್ದು, ಬದಲಾಗಿ ಕೇವಲ ದೇವರ ನಾಮಸ್ಮರಣೆಯನ್ನು ಮಾತ್ರ ಮಾಡಿಕೊಂಡು ಬರಬೇಕು. ನಿಯಮೇನತ, ಆ ಚೈತನ್ಯ ನಿರಂತರವಾಗಿ ಉಳಿಲಿಕ್ಕೋಸ್ಕರವಾಗಿ ಯಾವ ಸಮಯಕ್ಕೆ ದೇವರಿಗೆ ಪೂಜೆ ಆಗಬೇಕು, ಯಾವ ರೀತಿಯ ನೈವೇದ್ಯ ಆಗಬೇಕು, ಎಷ್ಟು ಪ್ರಮಾಣದಲ್ಲಿ ಆಗಬೇಕು, ಅದು ನಿಯಮಗಳು. ನಮ್ಮ ಶಾರೀರಿಕವಾಗಿರುವಂಥ ಆರೋಗ್ಯವನ್ನು ಕಾಪಾಡಿಕೊಂಡು ಬರಲಿಕ್ಕೆ ದಿನಚರಿ ಎಷ್ಟು ಪ್ರಾಧಾನ್ಯತೆಯೋ ಅಷ್ಟೇ ಪ್ರಾಧಾನ್ಯತೆ ಆ ಒಳಗಿರತಕ್ಕಂಥ ದೈವಿಕವಾಗಿರುವಂಥ ಚೈತನ್ಯಕ್ಕೂ ಕೂಡ ಕೊಡಬೇಕು. ಉತ್ಸವ, ಇದೊಂದು ಉತ್ಸವ. ಎಲ್ಲ ಭಕ್ತಾದಿಗಳು ಸೇರಿಕೊಂಡು ನಾವೆಲ್ಲರೂ ಕೂಡ ಒಂದೇ ಕುಟುಂಬದವರು, ನಾವೆಲ್ಲರೂ ಆ ದೇವರ ಸೇವಕರು ಎಂಬ ಭಾವನೆಯೊಂದಿಗೆ ನಮ್ಮ ಮನಸ್ಸು ಕೂಡ ಪುಳಕಿತವಾಗುವ ರೀತಿಯ ಉತ್ಸವ ನಡಿಬೇಕು. ಜೊತೆಯಲ್ಲಿ ಧಾರ್ಮಿಕವಾಗಿಯೂ ಕೂಡ ಆ ಉತ್ಸವಕ್ಕೆ ಪೂರಕವಾಗಿರುವಂಥ ಕರ್ಮಗಳು ನಡಿಬೇಕು. ಅನ್ನದಾನೇನ, ಬರುವಂಥ ದೇವಾಲಯಕ್ಕೆ ಬರುವಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಆ ದೇವರ ಪ್ರಸಾದ ಅಂತ ಹೇಳುವ ರೀತಿಯಲ್ಲಿ ಅನ್ನದಾನವನ್ನು ಮಾಡಬೇಕು. ಆ ಅನ್ನದಾನಕ್ಕೆ ಎಷ್ಟು ಮಹತ್ವ ಇದೆ. ತನ್ನ ಮನೆಯಲ್ಲಿ 1000 ಜನರಿಗೆ ಪ್ರತಿ ದಿವಸ ಕೂಡ ಊಟ ಹಾಕಲಿಕ್ಕೆ ಶಕ್ತಿ ಇರೋರಾಗಿದ್ದರೂ ಕೂಡ ನಾವೊಂದು ಕ್ಷೇತ್ರದಲ್ಲಿ ನೋಡಿದರೆ ಅಲ್ಲಿ ಭಕ್ತಾದಿಗಳ ಸರತೆಯ ಸಾಲಿನಲ್ಲಿ ನಿಂತು ಆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಳಿಕ್ಕೆ ತಯಾರಾಗಿರ್ತಾರೆ. ಅರ್ಥ ಏನು? ಆ ದೇವರಲ್ಲಿಂದ ಬರುವಂಥ ಅನ್ನ ಪ್ರಸಾದದಿಂದ ತನ್ನ ಆಂತರಿಕವಾಗಿರುವಂಥ ಪಾಪತ್ವಗಳು ಕ್ಷಯಿಸಲ್ಪಡ್ತದೆ ಎಂಬ ಸಂಕಲ್ಪದೊಂದಿಗೆ ಅದನ್ನು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡುವುದು. ಅಂತಹ ಅನ್ನದಾನ ನಿತ್ಯ ನಿರಂತರವಾಗಿ ನಡಿಬೇಕು. ನಮಗೆ ಕೂಡುವಷ್ಟು ಆ ಅನ್ನದಾನವನ್ನು ಮಾಡಿಕೊಡಬೇಕು. ಇದರಿಂದಲಾಗಿ ಆ ಸಾನ್ನಿಧ್ಯ ವೃದ್ಧಿಯಾಗಿದೆ. ಆ ರೀತಿಯ ಪ್ರಕ್ರಿಯೆಗೆ ತೊಡಗಿಸಿಕೊಳ್ಳುವಾಗ ಒಂದು ಕ್ಷೇತ್ರ ನಿರ್ಮಾಣ ಮಾಡಬೇಕು ಅಂತಾದರೆ ಅದಕ್ಕೆ ಪ್ರಥಮತ ಆಗಬೇಕಾದಂಥ ಪ್ರಕ್ರಿಯೆ ಯಾವುದೆಂದರೆ ಆಚಾರ್ಯವರ ನಮಗೆ ಆಗತಕ್ಕಂತಹ ಕರ್ಮಾದಿಗಳಿಗೆ ಪೂರಕವಾಗಿರುವಂಥ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಸುಯೋಗ್ಯರಾಗಿರುವವರು, ಆಚಾರವನ್ನು ಬೋಧಿಸಿಕೊಡುವವರು ಆಚಾರ್ಯರು ಅಂತೇಳಿ. ಒಂದು ಸನ್ನಿಧಿಯಲ್ಲಿ ಆಗಬೇಕಾದಂಥ ಪ್ರಕ್ರಿಯೆಗಳಿಗೆ ಪೂರಕವಾಗಿರುವಂಥ ಮಾರ್ಗದರ್ಶನ ಕೊಡುವವರನ್ನು ಆಚಾರ್ಯರು ಅಂತ ಬೋಧಿಸಿದರು. ಆ ಆಚಾರ್ಯರನ್ನು ವರ್ಣ ಮಾಡಿಕೊಡುವುದು ಅಂತ ಹೇಳಿದರೆ ನಾವು ಸ್ವೀಕಾರ ಮಾಡಿಕೊಳ್ಳೋದು. ಆಚಾರ್ಯವರ್ಣ ಪ್ರಕ್ರಿಯೆಯ ನಂತರ ಆ ದೇವತಾ ಸನ್ನಿಧಿಯಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಅವರ ಮಾರ್ಗದರ್ಶನ ಮುಖಾಂತರ ನಾವು ಹೋಗಬೇಕು ಅಂತ ಶಾಸ್ತ್ರ ಬೋಧಿಸಿ. ಆಚಾರ್ಯರೇ ಹೇಗಿರಬೇಕು ಅಂತ ಹೇಳಿದೆ. ವಿಪ್ರಕುಲೀನ ಕೃತ ಸಂಸ್ಕ್ರಿಯೌಗ ಸ್ವದೀತ ವೇದ ಆಗಮ ಶಾಸ್ತ್ರವೇತ್ತ ವರ್ಣಾಶ್ರಮಾಚಾರ ಪರೋದೀಕ್ಷೋ ದಕ್ಷಸ್ತಪಸ್ವಿ ಗುರುರಾಸ್ತಿಗೋಸ್ತು. ತನಗೆ ತಾನು ಮಾಡಿಕೊಂಡು ಬರುವಂಥ ಕರ್ತವ್ಯಕ್ಕೆ ಪೂರಕವಾಗಿರುವಂಥ ವಿದ್ವತ್ ಇರಬೇಕು, ಸಾಲದು. ಪ್ರಾಜ್ಞತೆಯೂ ಇರಬೇಕು, ಅದರ ಅನುಭವಗಳಿರಬೇಕು. ಕುಲೀನ ಎಂದರೆ ಎಲ್ಲರನ್ನು ಕೂಡ ಗಮನಿಸಿಕೊಂಡು ಯಾವ ರೀತಿ ವ್ಯವಹರಿಸಬೇಕು ಆ ರೀತಿ ವ್ಯವಹರಿಸಬೇಕು ಅಂತಾದರೆ ಅದು ಕುಲೀನತೆ ಅಂತ ಹೇಳೋದು. ಆ ಸಂಸ್ಕಾರಯುತವಾಗಿರತಕ್ಕಂಥ ಜೀವನವನ್ನು ಅನುಸರಿಸಿಕೊಂಡು ಬರುವವರು ಆಗಬೇಕು. ಕೃತ ಸಂಸ್ಕ್ರಿಯ ಯೋಗ, ನಮಗೆ ಜನಿಸಿದ ನಂತರ ಪೂರ್ವ ಷೋಡಶ ಮತ್ತು ಈ ನಶ್ವರವಾಗಿರುವಂಥ ದೇಹವನ್ನು ಆತ್ಮ ವಿರಹಿಸಿದ ನಂತರ ಅಪರ ಷೋಡಶ ಅಂತ ಹೇಳುವ ಪ್ರಕ್ರಿಯೆಗಳಿವೆ. 16 ಸಂಸ್ಕಾರಗಳು. ಆ 16 ಸಂಸ್ಕಾರಗಳು ಕೂಡ ಪೂರ್ತೀಕರಿಸಿದವರಾಗಿರಬೇಕು. ಸ್ವದೀತ ವೇದ ಆಗಮ ಶಾಸ್ತ್ರವೇತ್ತ, ತಾನು ಮಾಡುವಂಥ ಕರ್ತವ್ಯಕ್ಕೆ ಪೂರಕವಾಗಿ ವೇದದಲ್ಲಿ ಉಲ್ಲೇಖವಾಗಿರುವಂಥ ವಿಚಾರ, ಆಗಮದಲ್ಲಿ ಉಲ್ಲೇಖವಾಗಿರುವಂಥ ವಿಚಾರವನ್ನು ಎಲ್ಲವನ್ನೂ ಕೂಡ ಅರಿತವರಾಗಿರಬೇಕು. ದಕ್ಷಸ್ತಪಸ್ವಿ ಗುರುರಾಸ್ತಿಗೋಸ್ಕರ ಇಷ್ಟೆಲ್ಲ ಇದ್ದರೆ ಸಾಕು. ತಾನು ಮಾಡುವಂಥ ಕರ್ತವ್ಯದಲ್ಲಿ ದಕ್ಷತೆ ಇರಬೇಕು. ಯಾವತ್ತೂ ಕೂಡ ಆ ಕರ್ಮಾದಿಗಳಲ್ಲಿ ತಪಸ್ಸು ಅಂದರೆ ನಮಗೆ ಪೂರ್ವಿಕವಾಗಿರೋ ರೀತಿ ತಪಸ್ಸು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಒಳಗಿರುವಂಥ ಚೈತನ್ಯವನ್ನು ಪರಿಪೂರ್ಣವಾಗಿ ಪರಿಗ್ರಹಿಸಿಕೊಂಡು
ಆ ದೇವತಾ ಸನ್ನಿಧಿಗೆ ತನ್ನಲ್ಲಿ ಇರತಕ್ಕಂಥ ಎಲ್ಲ ಚೈತನ್ಯವೂ ಕೂಡ ಸಮರ್ಪಿತವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಆ ಕರ್ತವ್ಯವನ್ನು ಮಾಡುವಂಥವರು ಆಚಾರ್ಯರಾಗ್ತಾರೆ. ಆ ಆಚಾರ್ಯವರನ್ನು ಮಾಡಿದ ನಂತರ ದೇವಾಲಯದ ಕಾರ್ಯಗಳೆಲ್ಲ ಮುಂದುವರಿಯುತ್ತೆ. ಪೂರ್ವಿಕವಾಗಿ ಏನೂ ಇಲ್ಲದೆ ಇರುವಂಥ ಮಣ್ಣಿನಲ್ಲಿ ತಾವೆಲ್ಲರೂ ಕೂಡ ಸೇರಿಕೊಂಡು ಬಹಳ ಕಷ್ಟಪಟ್ಟು ಸಮಾಜದ ಸದ್ಭಕ್ತರನ್ನು ಸೇರಿಸಿಕೊಂಡು ಇಲ್ಲಿ ಒಂದು ದೈವಿಕವಾಗಿರುವಂಥ ಇತಿಹಾಸವನ್ನು ನಿರ್ಮಾಣ ಮಾಡಿ, ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಿ ಆ ಕ್ಷೇತ್ರದಲ್ಲಿ ಸಾನ್ನಿಧ್ಯ ಪ್ರತಿಷ್ಠಾಪನೆ ಮಾಡಿದ ನಂತರ ಯಥಾವತ್ತಾಗಿ ಇಲ್ಲಿ ಆರಾಧನೆಗಳು ನಡೀತಾ ಬರ್ತಾ ಇದೆ. ಕಾಲ ಚಕ್ರ ಉರುಳಿದಂತೆ ನಾವು ಮಾಡಿಕೊಂಡು ಬರಲಿಕ್ಕೆ ಬಾಕಿ ಇರುವಂಥ ಕರ್ತವ್ಯವನ್ನು ಕೂಡ ಭಗವಂತ ಪ್ರೇರೇಪಣೆ ಕೊಡುತ್ತಾರೆ. ಹಾಗೆ ಆವತ್ತು ನಾವು ಮಾಡಿಕೊಂಡು ಬಂದಿರುವಂಥ ಪ್ರಕ್ರಿಯೆಗಳು ಅದು ಪೂರ್ಣವಲ್ಲದೇ ಇರುವಾಗ ಸಮರ್ಪಿತವಾಗಿದ್ದರೂ ಕೂಡ ಅದು ಪೂರ್ಣತೆಗೆ ಬರಬೇಕು ಅಂತಾದರೆ ಇಲ್ಲಿ ಇನ್ನೊಂದು ಚೈತನ್ಯವು ಕೂಡ ಸೇರಬೇಕೆಂಬುದು ಅದು ಶಾಸ್ತ್ರ ವಿಧಿತವಾಗಿರುವಂಥದ್ದು. ಪ್ರಶ್ನೆ ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ಗೋಚರವಾದ ರೀತಿಯಲ್ಲಿ ನಾವು ಇಲ್ಲಿ ಆಗತಕ್ಕಂಥ ಸಣ್ಣ ಪುಟ್ಟ ಜೀರ್ಣೋದ್ಧಾರ ಕ್ರಿಯೆಗಳನ್ನು ಮಾಡಿಕೊಂಡು ಆ ನೂತನವಾಗಿ ನಾವು ಸಂಕಲ್ಪ ಮಾಡಿರತಕ್ಕಂಥ ಸಾನ್ನಿಧ್ಯವನ್ನು ಪ್ರತಿಷ್ಠಾಪನೆ ಮಾಡುವುದರ ಜೊತೆಯಲ್ಲಿ ಆರಾಧನೆ ಮಾಡಿಕೊಂಡು ಬರುವಂಥ ಈ ತಾಯಿಯ ಸನ್ನಿಧಿಯಲ್ಲಿ ಏನಾದರೂ ಸಾನ್ನಿಧ್ಯ ಕ್ಷಯ ಬಂದಿದ್ದರೆ ಅದನ್ನು ಮತ್ತೊಮ್ಮೆ ತುಂಬಲಿಕ್ಕೋಸ್ಕರವಾಗಿರುವಂಥ ಆ ಬ್ರಹ್ಮಕಲಶೋತ್ಸವವನ್ನು ನಾವು ಈಗ ಇವತ್ತಿನ ದಿವಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಕ್ಷೇತ್ರಕ್ಕೆ ಆ ಪೂರ್ವಿಕವಾಗಿ ಒಂದು ಹೆಸರು ಕೊಟ್ಟದ್ದೇನೆಂದರೆ ಉಮಾಮಹೇಶ್ವರಿ ನೆಲೆಯಾಗಿರುವ ಮಣ್ಣು ಅಂತ ಹೇಳುವಾಗ ಉಮಾಪುರಿ ಅಂತ ಹೇಳುವಂಥ ಹೆಸರಿತ್ತು. ಒಂದು ಅರ್ಥದಲ್ಲಿ ಕ್ಷೇತ್ರ ನಿರ್ಮಾಣ ಆಗಿ ಪ್ರತಿಷ್ಠೆ ಆಗಿ ಬ್ರಹ್ಮಕಲಶ ಆದರೂ ಕೂಡ ಆ ಉಮಾಪುರಿ ಅಂತ ಹೇಳುವಂಥ ನಾಮ ಅದು ಪರಿಪೂರ್ಣವಾಗಿ ಸಮರ್ಪಣೆಯಾದ ಯಾವಾಗೆಂದರೆ ಇವತ್ತಿನ ದಿವಸ ನಾವು ರಸ್ತೆಯಿಂದ ಒಳಗೆ ನುಗ್ಗುವಂಥ ಸಂದರ್ಭದಲ್ಲಿ ಉಮಾಪುರಿಗೆ ಪ್ರವೇಶ ಮಾಡಿದಂಥ ಅನುಭವ ನಮಗೆ ಬರ್ತಾ ಉಂಟು. ಅದು ಆ ಅನುಭವವೇ ನಮ್ಮನ್ನು ಪುಳಕಿತರಾಗಿಸುವುದು. ಆ ರೀತಿಯ ಆ ಒಂದು ಪ್ರಾರಂಭದ ಮುಹೂರ್ತದಲ್ಲಿ ನಮ್ಮ ಮನೋಸಂಕಲ್ಪ ಏನುಂಟು ಆ ಮನೋಸಂಕಲ್ಪಕ್ಕೆ ಪೂರಕವಾಗಿರುವಂಥ ವಾತಾವರಣ ಗೋಚರ ಆಗಿದೆ. ಇನ್ನು 6 ದಿವಸಗಳ ಕಾಲ ಷಡ್ದಿನ ಪರ್ಯಂತ ಅಂತ ಹೇಳುವ ರೀತಿಯಲ್ಲಿ ಆಗಮದಲ್ಲಿ ಹೇಳಲ್ಪಟ್ಟಂಥ ವಿಧಿವಿಧಾನಗಳನ್ನೆಲ್ಲ ಅನುಸರಿಸಿಕೊಂಡು ಬಂದು ಮತ್ತೊಮ್ಮೆ ಈ ಚೈತನ್ಯವನ್ನು ಪರಿಪೂರ್ಣವಾಗಿ ವೃದ್ಧಿ ಮಾಡುವುದರ ಜೊತೆಯಲ್ಲಿ ನಾವು ಆ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುವಂಥ ಮಹಾತಾಯಿ ಇಲ್ಲಿ ಈ ಪ್ರದೇಶಕ್ಕೆ ಒಂದು ರಕ್ಷಕಿಯಾಗಿದ್ದುಕೊಂಡು ಎಲ್ಲ ಭಕ್ತಾದಿಗಳ ಆ ಸಂಕಷ್ಟವನ್ನು ದೂರ ಮಾಡುವುದರ ಜೊತೆಯಲ್ಲಿ ದುಷ್ಟ ನಿಗ್ರಹವನ್ನು ಮಾಡುವಂಥ ಮಹಾಶಕ್ತಿಯಾಗಿ. ಯಾಕೆಂದರೆ ನಾವು ಯಾವತ್ತೂ ಕೂಡ ದುರ್ಗೆಯನ್ನು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಹೇಳೋದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಕೆಯಾಗಿರುವಂಥ ಚಂಡಿಕಾ ದುರ್ಗಾ ಪರಮೇಶ್ವರಿ. ತ್ರಿಕಾಲದಲ್ಲಿ ಆ ದೇವಿಯ ಪೂಜೆಯನ್ನು ಮಾಡುವಾಗ ಅವಳು ಪ್ರಾತಃ ಕಾಲದಲ್ಲಿ ಸರಸ್ವತಿ ಆಗಿರ್ತಾಳೆ, ನಮಗೆ ಬೇಕಾಗಿರುವಂಥ ಒಳ್ಳೆಯ ಬುದ್ಧಿಯನ್ನು ಒದಗಿಸಿಕೊಡ್ತಾಳೆ. ಅದೇ ರೀತಿ ಮಧ್ಯಾಹ್ನ ಕಾಲಕ್ಕೆ ಆಗುವಾಗ ಮಹಾಲಕ್ಷ್ಮಿ ಆಗ್ತಾಳೆ. ಮಹಾಲಕ್ಷ್ಮಿ ಅಂದರೆ ನಾವು ಜೀವನದಲ್ಲಿ ನಡಿಬೇಕಾದಂಥ ದಾರಿಯನ್ನು ಬೋಧಿಸಿಕೊಡುವುದು, ಯಾವುದನ್ನು ನಾವು ಅಪೇಕ್ಷಿಸಬೇಕು ಯಾವುದನ್ನು ಅಪೇಕ್ಷಿಸಬಾರ್ದು ಅಂತ ಹೇಳುವಂಥ ಪ್ರೇರಣೆ ನೀಡುವುದು. ರಾತ್ರಿ ಆಗುವಂಥ ಸಂದರ್ಭದಲ್ಲಿ ಖಾಲಿ ಆಗ್ತಾನೆ. ಖಾಲಿ ಯಾಕೆ ಅಂದರೆ ದುಷ್ಟ ನಿಗ್ರಹಕ್ಕೋಸ್ಕರ ಈ ಮಣ್ಣಿಗೆ, ಈ ಪ್ರದೇಶಕ್ಕೆ, ಆ ಸಜ್ಜನರಿಗೆ ಯಾವತ್ತೂ ಕೂಡ ಅಪಚಾರವನ್ನು ಮಾಡುವಂಥ ಯಾವುದೇ ದುಷ್ಟಶಕ್ತಿಗಳಿದ್ದರೂ ಕೂಡ ಆ ದುಷ್ಟಶಕ್ತಿಗಳನ್ನು ನಿಗ್ರಹಿಸಲಿಕ್ಕೋಸ್ಕರವಾಗಿರತಕ್ಕಂಥ ಮಹಾಶಕ್ತಿಯಾಗಿ ಕಾಳಿ ಸಂಕಲ್ಪ ಇರುವಂಥದ್ದು. ಇವತ್ತಿಲ್ಲಿ ಆ ಎಲ್ಲ ಶಕ್ತಿಗಳ ಒಂದು ಪೂರ್ಣತೆ ಒದಗಿ ಬರಲಿಕ್ಕೆ ಪೂರಕವಾಗಿರುವಂಥ ಅನುಗ್ರಹ ದೈವಿಕ ಸನ್ನಿಧಿಯಲ್ಲಿ ಪ್ರೇರಿತವಾಗಿ ನಾವು ಆ ಪ್ರಾರಂಭ ಮುಹೂರ್ತದಲ್ಲಿದ್ದೇವೆ. ಆ ಪ್ರಾರಂಭ ಮುಹೂರ್ತದಲ್ಲಿ ನಾವು ಮಾಡಿಕೊಳ್ಳುವಂಥ ಪ್ರಾರ್ಥನೆ ಬೇರೇನನ್ನು ಮಾಡಲಿಕ್ಕಿಲ್ಲ. ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತ ಸಜ್ಜನಾ ಸಂತು ನಿರ್ಭಯ. ಕಾಲಕಾಲದಲ್ಲಿ ಮಳೆ ಬರಬೇಕು, ಪ್ರಕೃತಿ ಯಾವತ್ತೂ ಕೂಡ ಸಸ್ಯ ಶ್ಯಾಮಲೆಯಾಗಿರಬೇಕು, ದೇಶದಲ್ಲಿ ಯಾವತ್ತೂ ಕೂಡ ಕ್ಷೋಭೆ ಬರಬಾರದು. ಅದೇ ರೀತಿ ಸಜ್ಜನಾ ಸಂತು ನಿರ್ಭಯ, ಸಜ್ಜನರು ಯಾರಿದ್ದಾರೋ ಅವರು ನಿರ್ಭಯದಿಂದ ಜೀವಿಸುವಂಥ ವಾತಾವರಣ ನಿರ್ಮಾಣ ಆಗಬೇಕು. ಯಾಕೆಂದರೆ ಈ ಮಣ್ಣಿಗೆ ಬೇಕಾಗಿರುವಂಥ ಒಳಿತಿನ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತಿ ಇರುವುದು ಸಜ್ಜನರಿಗೆ ಮಾತ್ರ. ಅಂಥ ಸಜ್ಜನರು ಯಾವತ್ತೂ ಕೂಡ ನಿರ್ಭಯದಿಂದ ಜೀವಿಸುವಂಥ ವಾತಾವರಣ ನಿರ್ಮಾಣ ಆಗಬೇಕು. ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೀಭವ ಸುಖಾಯನ ಎಂಬ ವಚನದಂತೆ ಲೋಕವನ್ನೇ ಅನುಗ್ರಹಿಸಲಿಕ್ಕೋಸ್ಕರವಾಗಿ ಇಲ್ಲಿ ಸ್ಥಿರವಾಗಿದ್ದುಕೊಂಡು ನಾವು ಭಕ್ತಿ ಪುರಸ್ಸರವಾಗಿ ಮಾಡಿಕೊಂಡು ಬರುವಂಥ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಸಮಸ್ತ ಸದ್ಭಕ್ತ ಕೋಟಿಗಳನ್ನು ಅನುಗ್ರಹಿಸುವ ಮಹಾಶಕ್ತಿಯಾಗಿ ಇಲ್ಲಿ ನೆಲೆ ನಿಂತು ಉಮಾಪುರಿ ಅಂತ ಹೇಳುವಂಥ ಈ ಪವಿತ್ರವಾಗಿರುವಂಥ ಮಣ್ಣು ನಿತ್ಯ ನಿರಂತರವಾಗಿ ತಮ್ಮ ಜೀವನದಲ್ಲಿ ಆತ್ಮೋದ್ಧಾರಕ್ಕೋಸ್ಕರವಾಗಿ, ಪಾಪತ್ವ ವಿನಾಶನಕ್ಕೋಸ್ಕರವಾಗಿ, ಅದೇ ರೀತಿ ತಮ್ಮ ಜೀವನದಲ್ಲಿ ಒದಗುವಂಥ ಸಂದಿಗ್ಧತೆಯ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ, ತನ್ನ ಜೀವನದಲ್ಲಿ ಒಳಿತಿನ ಮಾರ್ಗದಲ್ಲಿ ನಡೆಯಲಿಕ್ಕೆ ಪೂರಕವಾಗಿರುವಂಥ ಶಕ್ತಿ ಪ್ರಾಪ್ತಿಗೋಸ್ಕರವಾಗಿ ನಿತ್ಯ ನಿರಂತರವಾಗಿ ಬಂದು ಭಕ್ತರಲ್ಲಿ ಪ್ರಾರ್ಥನೆ ಮಾಡುವಂಥ ಆ ಪೂರ್ಣ ಅನುಗ್ರಹವನ್ನು ಒದಗಿಸಿಕೊಟ್ಟು ನಾವು ತೊಡಗಿಸಿಕೊಳ್ಳುವಂಥ ಈ ಒಂದು ಮಹಾಯಜ್ಞ, ಬ್ರಹ್ಮಕಲಶ ಅಂದರೆ ಹಾಗೆ ಒಂದು ಮಹಾಯಜ್ಞ. ಇದು ನಮ್ಮ ಪ್ರಯತ್ನದಿಂದ ಆಗುವಂಥದ್ದಲ್ಲ, ನಮ್ಮ ಶಕ್ತಿಯಿಂದ ಆಗುವಂಥದ್ದು ಅಲ್ಲ.
ನಾವೆಲ್ಲರೂ ಏನು ಮಾಡಬೇಕು ಅಂತ ಹೇಳಿದರೆ ಆ ದೇವತಾ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ನಾವು ಸಂಕಲ್ಪ ಮಾಡಿರುವಂಥ ಪ್ರಕ್ರಿಯೆಯನ್ನು ಅತ್ಯಂತ ಸಮರ್ಪಕವಾಗಿ ನಿಭಾಯಿಸಿಕೊಂಡು ಬರಲಿಕ್ಕಿರುವಂಥ ಕರ್ಮಯೋಗ್ಯತೆಯನ್ನು ನಮ್ಮೆಲ್ಲರ ಪಾಲಿಗೆ ಒದಗಿಸಿಕೊಡುವಂಥ ಆಚಾರ್ಯರ ಸಹಿತ ಸಂಬಂಧಪಟ್ಟವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದರೆ ಆ ದೇವರು ಅದಕ್ಕೆ ತಥಾಸ್ತು ಅಂತ ಹೇಳುವಂಥ ಅನುಗ್ರಹವನ್ನು ನೀಡ್ತಾರೆ ಎಂಬುದು ನಮ್ಮ ಸಂಕಲ್ಪ. ಆ ರೀತಿ ಇವತ್ತಿನಿಂದ ತೊಡಗಿಸಿಕೊಂಡು ಷಡ್ದಿನ ಪರ್ಯಂತ ನಡೆಯುವಂಥ ಈ ಬ್ರಹ್ಮಕಲಶೋತ್ಸವವು ಜೊತೆಯಲ್ಲಿ ಅದರ ನಂತರ ನಡೆಯುವಂಥ ಉತ್ಸವವು ಎಲ್ಲವೂ ಕೂಡ ಸಾಂಗವಾಗಿ ನೆರವೇರುವುದರ ಜೊತೆಯಲ್ಲಿ ಯಾವ ಉಮಾಪುರಿ ಅಂತ ಹೇಳುವಂಥ ಒಂದು ನಾಮ ಸಂಕಲ್ಪ ಉಂಟೋ ಇದು ಉಮಾಪುರಿಯೇ ಆಗಿದ್ದುಕೊಂಡು ಸಮಸ್ತ ಭಕ್ತ ಕೋಟಿಗಳನ್ನು ಕೂಡ ನಿತ್ಯ ನಿರಂತರ ಕಾಪಾಡುವ ಮಹಾಶಕ್ತಿಯಾಗಿ ಮಣ್ಣಿನಲ್ಲಿ ಜಾಗೃತವಾಗಿ ನೆಲೆಯಾಗಲಿಕ್ಕೆ ಪೂರಕವಾಗಿರುವಂಥ ಅನುಗ್ರಹವನ್ನು ಒದಗಿಸಿಕೊಡಬೇಕು ಅಂತ ಸಮಸ್ತ ಸದ್ಭಕ್ತ ಕೋಟಿಗಳು ಕೂಡ ದೇವತಾ ಸನ್ನಿಧಿಯಲ್ಲಿ ಮಾಡಿಕೊಳ್ಳುವ ಪ್ರಾರ್ಥನೆ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುರೇವ ಜಗತ್ ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋ ಈಶ್ವರೇಣಿ ಸರ್ವವಿಘ್ನಚಿತೆ ತಸ್ಮೈ ಗಣಾಧಿಪತಯೇ ನಮಃ. ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ. ಧೂಮಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನ. ದ್ವಾದಶೈತಾನಿ ನಾಮಾನಿ ಯಪಡೇಷು ನಿಯಾತಮಿ. ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ಕ್ರಮೇ ತಥಾ. ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ಜಾಯತೆ. ಗಣಾನಾಂ ತ್ವಾ ಸಮದೋ ಗಣಪತಿರ್ಜಗದೇ ಗಣೇಶಫಲಾಪ್ತಮೇ ವಿನಿಯೋಗಃ. ಓಂ ಗಣಾನಾಂ ತ್ವಾ ಗಣಪತಿಂ ವವಾಮಹೇ ಕವಿಂ ಕವೀನಾಮೋಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನಂ ಶ್ರೀಮಹಾಗಣಪತಯೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಬೃಹಸ್ಪತಿ ಪ್ರಸೂತಾಸ್ಥಾನೋಮಂಚಂತುಮನಸಃ ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಗುರುಸ್ತವ ದೇವೇ ಸಫಲವಾಸ್ತಿ ಜನ್ಮ ನಿಜನ್ಮನಿ. ಶ್ರೀಮನ್ಮಹಾಗಣಪತಿಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಅನುಗ್ರಹ ಬೋಳು ಜಾರಿ ಕೌಶಲ್ಯ ಬುಕ್ಕ ಪ್ರಮಿತ ಮಿತ್ರ ಚಾವಡಿಗಳು ಮರಳು ಬಂದು ಎನ್ನುವ ಪ್ರಾರ್ಥನೆಯಿಂದ ಹೊರಟು ನಮ್ಮ ಸಾಂಸ್ಕೃತಿಕ ಕಂಚುಕು ಪಂಚದೇವರುಳ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ. ಈ ಊರು ರಾಜ್ಯದ ಅನೇಕ ಸನ್ಮಾನ್ಯ ಶ್ರೀ ದಿನೇಶ್ ಕೈ ಸೇರಿಗೆ
ಉರ್ಪರು ಬಾಲಕ ತಾಟಿ ಬುಟ್ಟುನ ಕೇಳುಗೆ ಕಾಸು ತಾಸಿನ ಈ ತಾಟಿಗೆ ತಾಯಿ ಗಿಟ್ಟಿನಾತಿಗೆ ಹಾಗಾಗಿ ತಾಟಿನ ಉಂಟು ಅಭಿನಂದನೆ ಆಶೀರ್ವಾದದ ಪರಿಪರ್ತನ ಬಾಲಕ ಮಗಾತ್ ಕಡಿದು ಕರ್ಬೇನ ಕಲಾ ಮಾತೃಗಳು ಪಡೆಯುವ ಮಾವನ ಶಕ್ತಿ ಉಮಾಮ ಯೇಸುವೆ ದೇವಿ ಕೊರಡು ಪಟ್ಟದ ಪ್ರಾರ್ಥನೆ ಮಂಡಲ ಸತ್ಯದ ನೆಲ ಕಾಫಿ ಕಾಡದ ಬ್ರಹ್ಮಕಲಶ ಉಚ್ಚೇದ ಪರ್ವಕಾರಡು ಕಿಣ್ಯ ಪಚ್ಚೆ ಮಾಡುವ ಮೂಲಕ ನಾಟ್ಯ ಪ್ರಸ್ತುತಿ ಮಂದಿರ ಫಿಲ್ಮಿದ ಕಲಾತಂಡು ಪ್ರಬುದ್ಧ ವೇದಿಕೆಗಳು ಪ್ರತಿಭೆಗಳ ಕಲಾಚಾರಕ್ಕೂ ಪಡಿಗಳು ಕಾಣುತ್ತಿದ್ದ ಶಕ್ತಿ ಕೊರಡು ಪ್ರಕೃತಿಯ ಪ್ರಾರ್ಥನೆ ಗುಡ್ಲ